ಮಂಜೇಶ್ವರದ ವಾಮಂಜೂರಿನಲ್ಲಿ ಕಾರ್ಯಾಚರಿಸುತ್ತಿದ್ದ ಮಂಜೇಶ್ವರ ಮಾರಾಟ ತೆರಿಗೆ ತಪಾಸಣಾ ಕೇಂದ್ರ ಮುಚ್ಚುಗಡೆಗೊಂಡ ಬಳಿಕ ಈ ಕಚೇರಿಯ ಕಟ್ಟಡಗಳು ಉಪಯೋಗ ಶೂನ್ಯವಾಗಿದ್ದು ನಾಶದ ಹಂತದಲ್ಲಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವುದಿಲ್ಲವೆಂಬ ಆರೋಪ ವ್ಯಾಪಕವಾಗಿ ಕೇಳಿಬರ್ತಾ ಇದೆ. ವರ್ಷಗಳ ಹಿಂದೆ ಜಿಎಸ್ಟಿ ಜಾರಿಗೊಂಡ ಬಳಿಕ ತಪಾಸಣಾ ಕೇಂದ್ರವನ್ನ ತೆರವುಗೊಳಿಸಲಾಗಿತ್ತು. ಆ ತನಕ ತಪಾಸಣಾ ಕೇಂದ್ರ ಕಾರ್ಯಾಚರಿಸುತ್ತಿದ್ದ ಕಟ್ಟಡಗಳು ಸಂಪೂರ್ಣವಾಗಿ ಮುಚ್ಚುಗಡೆಗೊಂಡಿವೆ. ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಯ ಇಕ್ಕಡೆಗಳಲ್ಲಿರುವ ಟೋಕನ್ ಕೌಂಟರ್ಗಳು ಕೂಡ ಸಂಪೂರ್ಣ ನಾಶದ ಹಂತದಲ್ಲಿದೆ. ಅದೇ ರೀತಿ ಇದೇ ಪರಿಸರದಲ್ಲಿ ಸ್ಥಾಪಿಸಲಾಗಿದ್ದ ಪೊಲೀಸ್ ಸಹಾಯ ಕೇಂದ್ರ ಕೂಡ ಉಪಯೋಗ ಶೂನ್ಯವಾಗಿದೆ. ಮಂಜೇಶ್ವರದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದ್ದು ಅವುಗಳನ್ನ ಈ ಮುಚ್ಚಿರುವ ಕಟ್ಟಡಗಳಿಗೆ ಸ್ಥಳಾಂತರಿಸಬಹುದಾದರೂ ಸಂಬಂಧಪಟ್ಟವರು ಅದಕ್ಕೆ ಮುತುವರ್ಜಿ ವಹಿಸದೇ ಇರುವುದು ಕಟ್ಟಡಗಳ ನಾಶಕ್ಕೆ ಇನ್ನೊಂದು ಕಾರಣವಾಗಿದೆ. ವಾಮಂಜೂರು ಚೆಕ್ ಪೋಸ್ಟ್ ಪರಿಸರದಲ್ಲಿ ಸ್ಪೆಷಲ್ ಸ್ಕ್ವಾಡ್ಗಳ ಒಂದು ವಾಹನ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಒಂದು ಕೌಂಟರ್, ಅದರಲ್ಲಿ 2 ಸಿಬ್ಬಂದಿಗಳು ಮಾತ್ರ ಇರುವುದು ಕಂಡುಬರ್ತಿದೆ. ಇದರ ಹೊರತಾಗಿ ಇದೇ ತಪಾಸಣಾ ಕೇಂದ್ರದ ಪರಿಸರದಲ್ಲಿ ತಪಾಸಣಾ ಕೇಂದ್ರದ ಪುರೋಗತಿಗಾಗಿ ಖರೀದಿಸಲಾದ 10 ಎಕರೆ ಸ್ಥಳ ಕೂಡ ಉಪಯೋಗ ಶೂನ್ಯವಾಗಿದೆ. ಸ್ಥಳ ಹಾಗೂ ಕಟ್ಟಡ ಸರಕಾರದೆಂಬ ಕಾರಣಕ್ಕೆ ಬೆಲೆ ಬಾಳುವ ಈ ಎರಡನ್ನೂ ಕೂಡ ಪಾಳು ಬಿದ್ದಿರುವುದನ್ನ ಕಂಡು ಕಾಣದಂತೆ ಅಧಿಕಾರಿಗಳು ಜಾಣ ಕುರುಡುತನವನ್ನ ಪ್ರದರ್ಶಿಸುತ್ತಿರುವುದಾಗಿ ನಾಗರಿಕರು ಆರೋಪಿಸುತ್ತಿದ್ದಾರೆ. ರೇಮಾನುದ್ಯವರ ವಿ4 ನ್ಯೂಸ್ 24/7 ಮಂಜೇಶ್ವರ.